ಕೆಲವೊಂದು ಖತರ್ನಾಕ್ಗಳು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಲು ಪ್ರಯತ್ನ ಪಡ್ತಾರೆ. ಇಲ್ಲೊಬ್ಬ ಚಲಾಕಿ ಕಳ್ಳ ಕದ್ದ ಚಿನ್ನವನ್ನ ಐಸ್ ಕ್ರೀಮ್ ಜೊತೆ ತಿಂದು ಸಿಕ್ಕಿಬಿದ್ದಿದ್ದಾನೆ. ಆರೋಗ್ಯದಲ್ಲಿ ಏರುಪೇರು ಉಂಟಾದಾಗ ಈ ಖತರ್ನಾಕ್ ಕೃತ್ಯ ಬಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಖತರ್ನಾಕ್ ಕಳ್ಳನೊಬ್ಬ ಕದ್ದ ಚಿನ್ನವನ್ನ ಐಸ್ ಕ್ರೀಮ್ ಜೊತೆ ತಿಂದು ಸಿಕ್ಕಿ ಹಾಕಿಕೊಂಡಿದ್ದಾನೆ. ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ಅಂಬಳೂರಿನ ಶಿಬು ಎಂಬಾತನೇ ಈ ಅತಿ ಬುದ್ಧಿವಂತ ಕಳ್ಳ. ಮಾರ್ಚ್ 31ರ ರಾತ್ರಿ ಸುಳ್ಯ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಮೋಹನ್ ಜ್ಯುವೆಲರಿ ಮಾರ್ಟ್ನಲ್ಲಿ ಕಳ್ಳತನ ನಡೆದಿತ್ತು. 7.5 ಲಕ್ಷ ಮೌಲ್ಯದ 180 ಗ್ರಾಂ ಚಿನ್ನ ಹಾಗೂ 50,000 ನಗದು ಸಹಿತ ಕಳ್ಳರು ದೋಚಿದ್ರು. ಪ್ರಕರಣದ ಸಂಬಂಧ ಸುಳ್ಯ ಪೊಲೀಸರು ಕೇರಳದ ತಂಗಚ್ಚ ಮ್ಯಾಥ್ಯೂ ಮತ್ತು ಶಿಬುವನ್ನ ಬಂಧಿಸಿದ್ರು. ಬಂಧನದ ಸಂದರ್ಭದಲ್ಲಿ ತನ್ನ ಬಳಿಯಲ್ಲಿದ್ದ ಚಿನ್ನದಲ್ಲಿ 35 ಗ್ರಾಂ ಚಿನ್ನವನ್ನ ಶಿಬು ನುಂಗಿದ್ದಾನೆ. ಬಳಿಕ ಆರೋಗ್ಯದಲ್ಲಿ ಏರುಪೇರಾಗಿ ಉಂಟಾಗಿ ಆಸ್ಪತ್ರೆಗೆ ದಾಖಲಿಸಿ ಎಕ್ಸ್ರೇ ಮಾಡಿದ ಸಂದರ್ಭ ಚಿನ್ನ ನುಂಗಿರುವುದು ಬೆಳಕಿಗೆ ಬಂದಿದೆ. ಪ್ರಾರಂಭದಲ್ಲಿ 147 ಗ್ರಾಂ ಚಿನ್ನ ಹಾಗೂ ಕೃತ್ಯಕ್ಕೆ ಬಳಸಿದ ಸೊತ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು. ಆ ಬಳಿಕ ಶಿಬು ಆರೋಗ್ಯದಲ್ಲಿ ಏರುಪೇರು ಆಗಿ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಎಕ್ಸ್ರೇ ಮಾಡಿದ ಸಂದರ್ಭ ಹೊಟ್ಟೆಯಲ್ಲಿ ಆಭರಣ ಪತ್ತೆಯಾಗಿದೆ. ಆರೋಪಿ ಶಿಬು ಘನಂದಾರಿ ಕೆಲಸ ಮಾಡಿ ಆಭರಣ ನುಂಗಿ ತನ್ನ ಆರೋಗ್ಯಕ್ಕೆ ಆಪತ್ತನ್ನ ತಂದುಕೊಂಡಿದ್ದಾನೆ. ದಿನಾಂಕ 29ರಂದು ಸುಳ್ಯ ಮತ್ತು ಪುತ್ತೂರು ಟೌನಲ್ಲಿ ನಡೆದಂಥ ಜ್ಯುವೆಲರಿ ಥೆಫ್ಟ್ ಪ್ರಕರಣಗಳಲ್ಲಿ ನಮ್ಮ ತಂಡವು ಇಬ್ಬರು ಆರೋಪಿಗಳನ್ನು ದಸ್ತಗಿರಿ ಮಾಡಿತ್ತು. ಅದರಲ್ಲಿ ಒಬ್ಬ ತಂಗಚನ್ ಮತ್ತು ಇನ್ನೊಬ್ಬ ಶಿಬು. ತಂಗಚನ್ ಮತ್ತು ಶಿಬು ಇಬ್ಬರಿಗೆ ಅವರ ಕಡೆಯಿಂದ ಸುಮಾರು 150 ಗ್ರಾಮ್ ಅಷ್ಟು ಚಿನ್ನವನ್ನು ನಾವು ರಿಕವರ್ ಮಾಡಿದ್ದೀವಿ. ಅದರಲ್ಲಿ ತಂಗಚನ್ಗೆ ಜೆಸಿಗೆ ಕಳಿಸಲಾಗಿತ್ತು. ಆದರೆ ಶಿಬು ಸ್ವಲ್ಪ ಹೊಟ್ಟೆ ನೋವು, ಅಬ್ಡೋಮಿನಲ್ ಪೇನ್ ಇರೋದರಿಂದ ಅವನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಇಮಿಡಿಯೇಟ್ಲಿ ಕೂಡಲೇ ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಅವರಿಗೆ ಸುಳ್ಯ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿರ್ತಾರೆ. ಅದು ಅವರು ಸ್ಕ್ಯಾನ್ ಮಾಡಿದ ನಂತರ ಅವನ ಹೊಟ್ಟೆಯಲ್ಲಿ ಯಾವುದೊಂದು ಆಬ್ಜೆಕ್ಟ್ ಇದೆ ಅಂತ ಗೊತ್ತಾಗಿದೆ. ಇದನ್ನು ಮುಂದೆ ಪರಿಶೀಲಿಸಿದ ನಂತರ ಮೆಡಿಕಲ್ ಇಂಟರ್ವೆನ್ಷನ್ ಆದ ನಂತರ ಮರುದಿನ ಅವರ ಹೊಟ್ಟೆಯಿಂದ ಸುಮಾರು 35 ಗ್ರಾಮ್ ಅಷ್ಟು ಚಿನ್ನದ ಆಭರಣಗಳನ್ನು ರಿಕವರ್ ಮಾಡಲಾಗಿದೆ. ಪೊಲೀಸರಿಂದ ಮುಚ್ಚಿಡುವ ಉದ್ದೇಶದಿಂದ ಅದನ್ನು ಅವನು ಐಸ್ ಕ್ರೀಮ್ ಜೊತೆ ನುಂಗಿರ್ತಾನೆ. ಅದರ ಬಗ್ಗೆ ಅವನು ಒಪ್ಕೊಂಡಿರ್ತಾನೆ. ಶಿಬು ಸ್ವಲ್ಪ ಹೆಲ್ತ್ ಸಹ ಸರಿ ಇದೆ. ಅದು ಡಿಸ್ಚಾರ್ಜ್ ಮಾಡಿ ಅದೇ ದಿವಸ ಅಂದರೆ 30ನೇ ತಾರೀಕು ಅವನಿಗೆ ಜೆಸಿ ಕಳಿಸಲಾಗಿರುತ್ತದೆ. ವಶಕ್ಕೆ ಪಡೆಯುವ ಮುಂಚೆನೇ ಅವನು ಇದನ್ನು ನುಂಗಿರುತ್ತಾನೆ. ಪೊಲೀಸರಿಂದ ಅದನ್ನು ಮುಚ್ಚಿಡುವ ಉದ್ದೇಶದಿಂದ ಅದನ್ನು ಅವನು ನುಂಗಿರುತ್ತಾನೆ.